ಬೆಳ್ತಂಗಡಿಯಲ್ಲಿ ಕೊರೋನಾ ಜಾಗೃತಿಯ ಬಗ್ಗೆ ಅಧಿಕಾರಿ ವರ್ಗದ ಸಭೆಯನ್ನ ಬೆಳ್ತಂಗಡಿಯ ಕಿನ್ಯಮ ಸಭಾಭವನದಲ್ಲಿ ಆಯೋಜಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ ಅವರು, ಈಗಾಗಲೇ ಬೆಳ್ತಂಗಡಿಯಲ್ಲಿ ಕೊರೋನಾ ಸಂಖ್ಯೆ ಕಡಿಮೆಯಾಗಿದ್ದು 4 ಗ್ರಾಮಗಳು ಕೊರೋನಾ ಮುಕ್ತವಾಗಿದೆ. ಇನ್ನು ಹೆಚ್ಚಿನ ಕ್ರಮ ವಹಿಸುವ ಸಲುವಾಗಿ ಎಲ್ಲ ಇಲಾಖೆಗಳ ಸಭೆ ಕರೆದು ಚರ್ಚಿಸಲಾಗಿದೆ ಎಂದರು. ಈಗಾಗಲೇ ಕೊರೋನಾದ ಪ್ರಮಾಣ ಇಳಿಕೆಯಾಗತಕ್ಕಂಥ ಸಂದರ್ಭದಲ್ಲಿ ಅದಷ್ಟು ಹೆಚ್ಚು ಸಕ್ರಿಯವಾಗಿ ಇನ್ನು ಅದನ್ನು ಕೊರೋನಾ ಮುಕ್ತವಾಗಿರ್ತಕ್ಕಂಥ ಬೆಳ್ತಂಗಡಿ ಮಾಡತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ PDOಗಳು ಮತ್ತು ಎಲ್ಲ VAಗಳ ಸಭೆಯನ್ನು ಈಗಾಗಲೇ ಕರೆದಿದ್ವಿ. ಈ ಸಭೆಯಲ್ಲಿ ಸುಮಾರು 4-5 ಗ್ರಾಮಗಳು ಈಗಾಗಲೇ ಕೊರೋನಾ ಮುಕ್ತ ಗ್ರಾಮಗಳಾಗಿ ಘೋಷಣೆಯನ್ನು ಸಹ ಈಗ ಸದ್ಯಕ್ಕೆ ಮಾಡಿದ್ದೇವೆ. ಮುಂದಿನ ಒಂದು 10-15 ದಿವಸದೊಳಗೆ ಆದಷ್ಟು ಗ್ರಾಮ ಪಂಚಾಯತಿಗಳನ್ನು ಕೊರೋನಾ ಮುಕ್ತ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಕ್ರಿಯವಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು, ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು PAಗಳು ಕೆಲಸ ಮಾಡೋದ ನಿಟ್ಟಿನಲ್ಲಿ ಇವತ್ತು ಅದರ ವರದಿಯನ್ನು ತಗೊಂಡು ಮುಂದೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ದೃಷ್ಟಿಯಿಂದ ಚರ್ಚೆಯನ್ನು ಮಾಡ್ತಾರೆ. ಸಭೆಯಲ್ಲಿ ತಹಶೀಲ್ದಾರ್ ಮಹೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸತೀಶ್, V4 ನ್ಯೂಸ್, ಬೆಳ್ತಂಗಡಿ.